ಜಗತ್ತಿನ ಎರಡನೆಯ ಅತಿ ಎತ್ತರದ ಕಟ್ಟಡ 2024ರವರೆಗೆ ಶಾಂಘೈ ನಗರದಲ್ಲಿತ್ತು. 2025ರಲ್ಲಿ ಕೌಲಾಲಂಪುರದ ಕಟ್ಟಡ ತಾನೇ ಎರಡನೇ ಎಂದು ನಿಂತಿದೆ. ಜಗತ್ತಿನ ಅತಿ ಎತ್ತರದ ಕಟ್ಟಡ ಯುಎಇಯ ದುಬೈ ನಗರದ ಬುರ್ಜ್ ಖಲೀಫಾ. ಅದು 2717 ಅಡಿ ಎತ್ತರವಿದೆ. ಅದರಲ್ಲಿ 163 ಮಹಡಿಗಳಿವೆ. ಚೀನಾದ ಶಾಂಘೈನ ಶಾಂಘೈ ಟವರ್ 2073 ಅಡಿ ಎತ್ತರವಿದ್ದು 108 ಮಹಡಿಗಳನ್ನು ಹೊಂದಿದೆ. ಜಗತ್ತಿನ ಅತಿ ಎತ್ತರದ ಎರಡನೆಯ ಕಟ್ಟಡವಾದ ಇದನ್ನು ಈಗ ಮೆರ್ಡೇಕಾ ಟವರ್ ಹಿಂದಿಕ್ಕಿದೆ. ಮಲೇಷ್ಯಾದ ಕೌಲಾಲಂಪುರದಲ್ಲಿ ಈಗ ತೆರೆದಿದೆ ಮೆರ್ಡೇಕಾ ಟವರ್. ಇದು ಮೂಡಣ ಏಷ್ಯಾದ ಅತಿ ಎತ್ತರದ ಕಟ್ಟಡವಾಗಿದೆ. 2227 ಅಡಿ ಎತ್ತರದ ಇದರಲ್ಲಿ 118 ಮಹಡಿಗಳಿವೆ. ಯಾವ ಲೇಟ್ ಆಗಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ